ಮಾವಿನ ಹಣ್ಣಿನ ಸೀಸನ್ ಆರಂಭಗೊಳ್ಳುವ ಮೊದಲೇ ಮಾವಿನ ಮಿಡಿಗಳು ಗ್ರಾಹಕರನ್ನ ಆಕರ್ಷಿಸಲು ಆರಂಭಿಸಿವೆ. ಅದರಲ್ಲೂ ಉಪ್ಪಿನಕಾಯಿ ಹಾಕಲೆಂದೇ ಇರುವ ಕೆಲವು ಮಾವಿನ ಮಿಡಿಗಳಿದ್ದು, ಈ ಮಿಡಿಗಳಿಗೆ ಇದೀಗ ಭಾರಿ ಬೇಡಿಕೆಯೂ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಮಾವಿನ ಉಪ್ಪಿನಕಾಯಿ ಹಾಕಲೆಂದೇ ಇರುವ ವಿವಿಧ ವೆರೈಟಿಯ ಮಾವಿನ ತಳಿಗಳಿದ್ದು, ಇವುಗಳನ್ನು ಖರೀದಿಸಲು ಮಂಗಳೂರು, ಮಡಿಕೇರಿ, ಮೈಸೂರು ಭಾಗದ ಜನರು ಪುತ್ತೂರಿನ ಕೆಲವು ಆಯ್ದ ಮಾರಾಟಗಾರರಲ್ಲಿಗೆ ಬರ್ತಾರೆ. ಪುತ್ತೂರಿನ ಸುಧಾನ ಶಾಲೆಯ ಮುಂಭಾಗದಲ್ಲಿ ವಿವಿಧ ರೀತಿಯ ಮಾವಿನ ಮಿಡಿಗಳನ್ನು ಮಾರಾಟ ಮಾಡುವ ತಂಡವೊಂದಿದ್ದು, ಕಳೆದ 15 ವರ್ಷಗಳಿಂದ ಮಾವಿನ ಮಿಡಿಯಲ್ಲೇ ಇರುವ ಎಕ್ಸ್ಪರ್ಟ್ ಆಗಿದ್ದಾರೆ. ಕಾಡು ಮಾವಿನಕಾಯಿಗಳಿಗೆ ಕಿಲೋವೊಂದಕ್ಕೆ 150 ರಿಂದ 200 ರೂಪಾಯಿಗಳಿದ್ರೆ, ಜೇರಿಗೆ ಮಾವಿನಕಾಯಿಗೆ 200 ರಿಂದ 250 ರೂಪಾಯಿ ತನಕ ದರವಿದೆ. ತೋಟಗಳಲ್ಲಿ ಬೆಳೆಯುವ ಮಾವಿನ ಮರದಿಂದ ಈ ಮಾವಿನಕಾಯಿಗಳನ್ನು ಕೊಯ್ದು ಮಾರಾಟ ಮಾಡಲಾಗ್ತಾ ಇದ್ದು, ಗ್ರಾಹಕರ ರುಚಿಗೆ ತಕ್ಕಂತೆ ಮಾವಿನಕಾಯಿಗಳ ಪೂರೈಕೆ ಮಾಡಲಾಗುತ್ತೆ ಎನ್ನುತ್ತಾರೆ ಸುಧಾನ ಶಾಲೆಯ ಪಕ್ಕದಲ್ಲಿ ಮಾವಿನಕಾಯಿಗಳ ಮಾರಾಟ ಮಾಡ್ತಾ ಇರುವ ಬಪ್ಪಳಿಗೆಯ ಹಂಸ ಅವರು. ಒಳ್ಳೆ ಮಾವಿನ ಮಿಡಿ, ಸೂಪರ್. 3 ಐಟಮ್ ಮಾವಿನ ಮಿಡಿ ಉಂಟು, ಒಂದು ಜೀರಿಗೆ ಐಟಮ್ ಉಂಟು, ಮತ್ತೊಂದು ಕಾಡು ಮಾವು, ಹಾಗೆ 3 ಐಟಮ್ ಮಿಡಿ ಉಂಟು. ಒಳ್ಳೆ ಫೇಮಸ್. ಸುಮಾರು ಇಲ್ಲಿ ಸುಧಾನದೊಂದು 15 ವರ್ಷ ಆಯಿತು. ನಮ್ಮಿಂದ ಎಲ್ಲರೂ ಭಟ್ರು, ಹೆಸರು ಎಲ್ಲ ಜಾತಿಗಳು ಮಾವಿನಕಾಯಿ ತಗೊಂಡು ಹೋಗ್ತಾರೆ ನಮ್ಮ ಕೈಯಿಂದ. ಒಳ್ಳೆ ಮಿಡಿ, ಒಂದು 2 ವರ್ಷ 3 ವರ್ಷ ಅಲ್ಲಿ ನಿಲ್ಲುವಂಥ ಮಿಡಿ ನಮ್ಮಲ್ಲಿರುವುದು. ಹಾಗೆ ರೇಟ್ ಭಾರಿ ಕಮ್ಮಿ ಉಂಟು, 150 ರಿಂದ 250 ಉಂಟು ರೇಟ್ ನಮ್ಮಲ್ಲಿ. ಎಲ್ಲಿಂದ ತರೋದು? ನಾವು ಗಾಡಿಯಲ್ಲಿ ಹೋಗಿ ಲೋಕಲ್ ಮನೆಯಿಂದ ಮಾಡಿ ಎಲ್ಲ ಕೊಯ್ದುಕೊಂಡು ಬರುವುದು. ಸಂಜೆ ಬಂದು ಬೆಳಿಗ್ಗೆ ಮಾರುವುದು. ಜೀರಿಗೆ ಐಟಮ್ ಒಂದು ಐಟಮ್ ಬೇರೆ, ಮತ್ತು ಕಾಡು ಮಾವು, ಸಣ್ಣದರಲ್ಲಿ ಕಾಡು ಮಾವು ಒಳ್ಳೆ ಅಂತ ಒಳ್ಳೆ ಅಪ್ಪೆ ಮಿಡಿ ಉಂಟು. ಅಪ್ಪೆ ಮಿಡಿ ಮಾತ್ರ ಇಲ್ಲಿಲ್ಲ, ಅದು ಸಾಗರದಿಂದ ಬರುವುದು. ಹಾಗೆ ಇಲ್ಲಿ ಇದೆ ಒರಿಜಿನಲ್ ಜೀರಿಗೆ ಮಿಡಿ ಅಂತೇಳಿ, ಒರಿಜಿನಲ್ ಜೀರಿಗೆ ಮಿಡಿ, ಮತ್ತು ಕಾಡು ಮಾವು ಒಳ್ಳೆ ಪರಿಮಳದ್ದು. ಇದು ಇಲ್ಲಿ ಮಂಗಳೂರಿನವರು ಬಂದು ತಗೊಂಡು ಹೋಗ್ತಾರೆ, ಮಡಿಕೇರಿ, ಮೈಸೂರಿನವರು ಎಲ್ಲ ಬಂದು ಇಲ್ಲಿ ತಗೊಂಡು ಹೋಗ್ತಾರೆ. ಹೈಯೆಸ್ಟ್ ಮಡಿಕೇರಿ, ಮೈಸೂರು. ಹಾಗೆ ಮಂಗಳೂರಿಂದ ಸಹ ಬರ್ತಾರೆ ಇಲ್ಲಿಗೆ ಮಿಡಿ.